ಜಗತ್ ಪ್ರಸಿದ್ಧಿಯಾಗಿರುವಂತಹ ಉಡುಪಿಯ ಗೋವಿಂದನ ಕ್ಷೇತ್ರಕ್ಕೆ ಇಂದು ದೇಶದ ಪ್ರಥಮ ಪ್ರಜೆ ಗೋವಿಂದ ಚಿತ್ತೈಸಿದ್ದಾರೆ. ಪೇಜಾವರ ಶ್ರೀಗಳು ಸನ್ಯಾಸ ಸ್ವೀಕರಿಸಿ 80 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೇವಾಲಯಗಳ ಬೀಡು ಉಡುಪಿಗೆ ಆಗಮಿಸಿದ ರಾಷ್ಟ್ರಪತಿಗಳು ಪೇಜಾವರ ಶ್ರೀಗಳ ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ದೇವಾಲಯಗಳ ಬೀಡು ಕೃಷ್ಣನಗರಿ ಉಡುಪಿಗೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಕೈಗೊಂಡಿದ್ದಾರೆ. ಪೇಜಾವರ ಶ್ರೀಗಳು ಸನ್ಯಾಸ ಸ್ವೀಕರಿಸಿ 80 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ರಾಷ್ಟ್ರಪತಿಗಳು ಉಡುಪಿಗೆ ಆಗಮಿಸಿದ್ರು. ಉಡುಪಿಯಲ್ಲಿರುವ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನ ಮೂಲಕ ಬಂದಿಳಿದ ರಾಷ್ಟ್ರಪತಿಗಳನ್ನ ಕರ್ನಾಟಕದ ರಾಜ್ಯಪಾಲ ವಜುಭಾಯಿ ವಾಲಾ, ನಾಗಾಲ್ಯಾಂಡ್ ರಾಜ್ಯಪಾಲ ಪಿವಿ ಆಚಾರ್ಯ, ಸಚಿವೆ ಜಯಮಾಲಾ, ಪೊಲೀಸ್ ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಬಳಿಕ ಪೇಜಾವರ ಮಠಕ್ಕೆ ರಾಷ್ಟ್ರಪತಿಗಳು ಭೇಟಿ ನೀಡಿ ಪೇಜಾವರ ಶ್ರೀಗಳನ್ನ ಅಭಿನಂದಿಸಿದ್ರು. ಇದೇ ಸಂದರ್ಭದಲ್ಲಿ ಪೇಜಾವರ ಮಠದ ವತಿಯಿಂದ ರಾಷ್ಟ್ರಪತಿಗಳಿಗೆ ಶಾಲು ಹೊದಿಸಿ ಯಕ್ಷಗಾನ ಕಿರೀಟ ತೊಡಿಸಿ ಕೃಷ್ಣನ ಮೂರ್ತಿಯನ್ನ ಉಡುಗೊರೆಯಾಗಿ ಪೇಜಾವರ ಶ್ರೀಗಳು ನೀಡಿದ್ರು. ಶ್ರೀರಾಮ ದೇಶದ ಮರ್ಯಾದಾ ಪುರುಷೋತ್ತಮ, ರಾಮನ ಜೀವನ ಆದರ್ಶ, ನಮಗೆಲ್ಲ ಮಾದರಿ. ರಾಮರಾಜ್ಯವೇ ಆದರ್ಶ ರಾಜ್ಯ. ಪ್ರಜೆಗಳು ಪತ್ನಿ ಸಹೋದರನ ಜೊತೆ ಆದರ್ಶ ರಾಮ ಬದುಕಿದ್ದ. ರಾಮನ ಆದರ್ಶ ಪಾಲಿಸಿದ್ರೆ ದೇಶ ಸುಖಿಯಾಗಿರುತ್ತದೆ. ವಿಶ್ವಕ್ಕೂ ರಾಮನ ಆದರ್ಶ ಮಾದರಿಯಾಗಬೇಕು. ಭೇದ ಭಾವ ಬಿಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣ. ದೇಶದಲ್ಲಿ ಸಹನೆ, ಕರುಣೆಯ ಬಾಳ್ವೆಗಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸಿದ್ದೇನೆ ಅಂತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿಕೆ ನೀಡಿದ್ರು. परिवार में भाई के प्रति, पत्नी के प्रति, प्रजा के प्रति, हर किसी के प्रति कैसा व्यवहार किस प्रकार का होना चाहिए, यदि राम का दर्शन हम करें तो उससे हमें ये मिलता है और इसीलिए उनके आदर्श को सर्वोत्तम आदर्श मानते हैं। अपेक्षा यही की जाती है कि हर किसी इंसान उस आदर्श आचरण होगा तो इंसान भी सुखी रहेगा, उसके परिवार वाले भी सुखी रहेंगे, पूरा देश सुखी रहेगा, पूरा विश्व। मैं भी यहाँ पर आया हूँ और यही मैं प्रार्थना करता हूँ भगवान से कि न केवल हमारा भारतवर्ष बल्कि पूरी विश्व जो मानवता है उसमें एक करुणा का भाव, प्रेम का भाव, सब लोग मिलजुल करके जिस समन्वय की बात की है आपने, मुझे लगता है मनुष्य में समन्वय होगा और धरती यही धरती जो है वो स्वर्ग का रूप। ಇನ್ನು ಪೇಜಾವರ ಮಠದ ಬಳಿಕ ರಾಷ್ಟ್ರಪತಿಗಳು ಕೃಷ್ಣ ಮಠಕ್ಕೆ ತೆರಳಿ ಕೃಷ್ಣನ ದರ್ಶನವನ್ನ ಪಡೆದ್ರು. ಪರ್ಯಾಯ ಪಲಿಮಾರು ವಿದ್ಯಾಧೀಶ ತೀರ್ಥ ಶ್ರೀಗಳು ಶಾಲು ಹೊದಿಸಿ ಕೃಷ್ಣನ ಮೂರ್ತಿಯನ್ನ ನೀಡಿ ಗೌರವಿಸಿದ್ರು. ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಅಷ್ಟಮಠಾಧೀಶರೊಡಗೂಡಿ ರಾಷ್ಟ್ರಪತಿಗಳು ಸಭೆಯನ್ನ ನಡೆಸಿದ್ರು. ಪೇಜಾವರ, ಪಲಿಮಾರು, ಕಾಣಿಯೂರು ಶ್ರೀಗಳು ಉಪಸ್ಥಿತರಿದ್ದರು. ಉಡುಪಿಗೆ ಭೇಟಿ ನೀಡಿದ ರಾಷ್ಟ್ರಪತಿಗಳಿಗೆ ಪೇಜಾವರ ಶ್ರೀಗಳು ಪಾಚಕದಲ್ಲಿ ಮಧ್ವ ಯೂನಿವರ್ಸಿಟಿ ಸ್ಥಾಪನೆಗೆ ಸಹಕಾರ ನೀಡುವಂತೆ ಮತ್ತು ಮಧ್ವ ದಿನಾಚರಣೆಯನ್ನ ಪ್ರಾರಂಭಿಸುವಂತೆ ಮನವಿ ಮಾಡಿದ್ರು. ರಾಮ ಮಂದಿರ ನಿರ್ಮಾಣದ ಬಗ್ಗೆ ರಾಷ್ಟ್ರಪತಿಗಳಿಗೆ ನಮ್ಮ ಅಪೇಕ್ಷೆ ಏನು ಅನ್ನೋದನ್ನ ಪೇಜಾವರ ಶ್ರೀಗಳು ತಿಳಿಸಿದ್ರು.
ರಾಷ್ಟ್ರಪತಿಗಳು ಅವರ ನಗುವಿನ ಮೂಲಕ ಉತ್ತರ ನೀಡಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ರು. ಉಮಾಭಾರತಿ ಅವರು ಯಾಕೆ ಗೈರಾಗಿದ್ದಾರೆ? ಉಮಾಭಾರತಿ ಅವರು ಬಾರದಿರುವುದಕ್ಕಿಂತ ಈಗ ಯಾವ ಮುಂದಿನ ದಿನಗಳು ಬರ್ತಾರೆ ಅಂತ ಏನಾದ್ರು ಹೇಳಿದಾರೆ? ಈಗ ತಮ್ಮ ಸನ್ಯಾಸದ ಒಂದು 80ನೇ ವರ್ಷ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬಂದಿದ್ದಾರೆ. ಈ ಒಂದು ಇಷ್ಟು ಸಮಯದ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ? ರಾಷ್ಟ್ರಪತಿ ಭೇಟಿಯ ಹಿನ್ನೆಲೆಯಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿತ್ತು. ಹೆಲಿಪ್ಯಾಡ್ ಹಾಗೂ ಮಠದ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲಿತ್ತು. 2 ಗಂಟೆಗಳ ಕಾಲ ಉಡುಪಿಯೇ ಸ್ತಬ್ಧವಾಗಿತ್ತು. ಝೀರೋ ಟ್ರಾಫಿಕ್ ನಿರ್ಮಾಣ ಮಾಡಲಾಗಿತ್ತು. ರಥಬೀದಿಯ ಸುತ್ತ ಎಲ್ಲ ಅಂಗಡಿಗಳನ್ನ ಮುಚ್ಚಲಾಗಿತ್ತು. ಸುಮಾರು 1 ಗಂಟೆಗಳ ಕಾಲ ಉಡುಪಿಯಲ್ಲಿದ್ದ ರಾಷ್ಟ್ರಪತಿಗಳು ಅಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.